ಕಂದಾಯ ಇಲಾಖೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಈಗಲೂ ನಿಷೇಧಿತ ಹರಿಜನ ಹಾಗೂ ಗಿರಿಜನ ಪದ ಬಳಕೆಗೆ ಬಂಟ್ವಾಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರತೆ ನಿವಾರಣಾ ಸಭೆಯಲ್ಲಿ ದಲಿತ ಮುಖಂಡರು ಖಂಡಿಸಿ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಈ ಬಗ್ಗೆ ಪ್ರಸ್ತಾಪಿಸಿದ ದಲಿತ ಮುಖಂಡ ಹೊನ್ನಪ್ಪ ಕುಂದಾರ್ ಅವರು ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರೊಬ್ಬರು ಈ ರೀತಿಯ ಪದ ಬಳಕೆ ಮಾಡಿದ್ದಾರೆ. ಇದು ಅಸ್ಪೃಶ್ಯತೆಯ ಇನ್ನೊಂದು ಮುಖವಾಗಿದೆ, ಸಂವಿಧಾನ ಬಾಹಿರವಾಗಿದೆ. ಅಲ್ಲದೆ ಕಂದಾಯ ಇಲಾಖೆಯ ಪಹಣಿ ಪತ್ರ ಮೊದಲಾದ ದಾಖಲೆಗಳಲ್ಲೂ ಇದೇ ಪದ ಚಾಲ್ತಿಯಲ್ಲಿದೆ. ಈ ಪದ ಬಳಕೆ ಮಾಡುತ್ತಿರುವ ಬಗ್ಗೆ ಈ ಹಿಂದೆ ಜಿಲ್ಲಾಧಿಕಾರಿಯವರು ಆದೇಶ ಹೊರಡಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯ ಎಂದರು. ಬಿಸಿ ರೂಟ್ನಲ್ಲಿರುವ ಸಂಚಾರಿ ಆರೋಗ್ಯ ಘಟಕದ ಗ್ರೂಪ್ ಡಿ ನೌಕರರ ಕೇಶವ ಎಂಬುವರು ಕಚೇರಿ ಅವಧಿಯಲ್ಲಿ ಇಲ್ಲದಿರುವುದು ಹಾಗೂ ಕಚೇರಿ ಅವಧಿಯಲ್ಲಿ ಬಾಗಿಲುಗಳನ್ನು ಹಾಕಿರುವುದು ಕಂಡುಬಂದಿದೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ದಲಿತ ಮುಖಂಡ ವಿಶ್ವನಾಥ್ ಚೆಂಟಿಮಾರ್ ಸಭೆಯ ಗಮನ ಸೆಳೆದರು. ತಹಶೀಲ್ದಾರ್ ಪುರಂದರ ಹೆಗಡೆ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ, ಸಮಾಜ ಕಲ್ಯಾಣಾಧಿಕಾರಿ ಮೋಹನ್ ಪ್ರಸಾದ್ ಉಪಸ್ಥಿತರಿದ್ದರು. ದಲಿತ ಮುಖಂಡರಾದ ವಿಶ್ವನಾಥ್ ಚೆಂಟಿಮಾರ್, ಸತೀಶ್ ಶರಳ, ಹೊನ್ನಪ್ಪ ಕುಂದಾರ್, ನಾರಾಯಣ್ ಪುಂಚಮೆ, ಗಂಗಾಧರ್ ಪರಾರಿ, ಬೇಬಿ ಮೈರಾನ ಪಾದೆ, ರಾಜ ಪಲ್ಲಮಜಲು, ಸೇಸಪ್ಪ ಬೆದ್ರಕಾಡು, ಕೇಶವ ನಾಯಕ್ ಚರ್ಚೆಯಲ್ಲಿ ಪಾಲ್ಗೊಂಡ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.